ಈಗ ನಂದಿನಿ ಅವರದ್ದು ಒಂದು ಪನ್ನೀರ್ ಯೂಸ್ ಮಾಡಿ ಒಂದು ಸ್ಪೆಷಲ್ ಆಗಿ ಟಿಕ್ಕಾ ಮಸಾಲ ಹೇಗೆ ಮಾಡ್ಬೋದು ಅಂತ ಹೇಳಿ. ವಾವ್, ಸೂಪರ್. ಅದರಲ್ಲೂ ಕೂಡ ಪನ್ನೀರ್ ಟಿಕ್ಕಾ ಮಸಾಲಾನ. ಹೌದು. ಆಸಮ್. ಸೊ ಸ್ಟಾರ್ಟ್ ಮಾಡುವ. ಎಸ್ ಮೇಡಮ್. ಪನ್ನೀರ್ ಟಿಕ್ಕಾ ಮಸಾಲ ತಯಾರಿಸುವ ವಿಧಾನ. ಮೊದಲಿಗೆ 2 ರಿಂದ 3 ಚಮಚದಷ್ಟು ಹುರಿದ ಕಡಲೆ ಹಿಟ್ಟಿಗೆ 2 ಚಮಚದಷ್ಟು ಮೊಸರು, ಮೆಣಸಿನ ಪುಡಿ, 1 ಚಮಚ ಗರಂ ಮಸಾಲಾ ಪುಡಿ, 1 ಚಮಚದಷ್ಟು ಬೆಣ್ಣೆ, ಧನಿಯಾ ಜೀರಿಗೆ ಪುಡಿ 1 ಚಮಚ, ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ನಂತರ ಪನ್ನೀರ್ ತುಂಡುಗಳು, ಕ್ಯಾಪ್ಸಿಕಮ್, ಟೊಮ್ಯಾಟೊ ಹೋಳುಗಳನ್ನ ಹಾಕಿ ಬೆರೆಸಿಕೊಳ್ಳಿ. 15 ರಿಂದ 20 ನಿಮಿಷ ನೆನೆಯಲು ಇಡಿ. ಆನಂತರ ಸ್ವಲ್ಪ ಬೆಣ್ಣೆ ಹಾಗೂ ಎಣ್ಣೆ ಹಾಕಿ ಬಿಸಿಯಾದ ನಂತರ ಗೋಡಂಬಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಹೆಚ್ಚಿದ ಟೊಮ್ಯಾಟೊ, ಮಶ್ರೂಮ್ ಹಾಕಿ ಬಾಡಿಸಿಕೊಳ್ಳಿ. ಬೆಂಕಿ ಆರಿಸಿದ ನಂತರ ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಧನಿಯಾ ಜೀರಿಗೆ ಪುಡಿ ಹಾಕಿ ಬೆರೆಸಿ. ಸ್ವಲ್ಪ ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಸ್ವಲ್ಪ ಬೆಣ್ಣೆ ಹಾಗೂ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿದ ಪನ್ನೀರ್, ಮಶ್ರೂಮ್ ಹಾಕಿ ಬೆರೆಸಿಕೊಂಡು ಹುರಿದಿಟ್ಟುಕೊಳ್ಳಿ. ಆ ಬಳಿಕ ಸ್ವಲ್ಪ ಬೆಣ್ಣೆ ಬಿಸಿ ಮಾಡಿಕೊಂಡು ರುಬ್ಬಿದ ಮಸಾಲೆಯನ್ನ ಹಾಕಿ ಹುರಿಯಿರಿ. ಮಸಾಲೆ ಬೆಂದ ನಂತರ ಹುರಿದಿಟ್ಟ ಪನ್ನೀರ್ ಹಾಕಿ ಬೇಯಿಸಿ. ಕೊನೆಯಲ್ಲಿ ಕಸೂರಿ ಮೇಥಿ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಪನ್ನೀರ್ ಟಿಕ್ಕಾ ಮಸಾಲ ರೋಟಿ, ಪರೋಟದೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ.